ಪತ್ರಿಕಾ ವಿತರಕರೇ ಒಂದು ಮಾಧ್ಯಮದ ಪ್ರಮುಖ ಬೆನ್ನೆಲುಬು ಎಂದರೆ ತಪ್ಪಾಗಲಾರದು. ಒಂದು ಪತ್ರಿಕೆಯನ್ನ ಎಷ್ಟೇ ವಿಷಯ ಕೊಟ್ಟು ಮುದ್ರಿಸಿದರೂ ಅದನ್ನ ಜನರಿಗೆ ತಲುಪಿಸಲಾಗದೇ ಇದ್ರೆ ಏನು ಪ್ರಯೋಜನವಿಲ್ಲ. ಪತ್ರಿಕಾ ದಿನಾಚರಣೆಯಂದು ಈ ಬಾರಿ ಮಂಗಳೂರಿನಲ್ಲಿ ಗೌರವಿಸಲ್ಪಟ್ಟವರು ಪತ್ರಿಕಾ ವಿತರಕರಾದ ತಾರಾನಾಥ ಕಾಮತ್ ರವರು. 7 ದಶಕಗಳಿಂದ ಮನೆ ಮನೆಗೆ ಸೈಕಲ್ ಅನ್ನ ತುಳಿದು ಪತ್ರಿಕೆ ಹಾಕಲು ಆರಂಭಿಸಿದ ಮಂಗಳೂರಿನ ಅತ್ಯಂತ ಹಿರಿಯ ಪತ್ರಿಕಾ ವಿತರಕರೇ ತಾರಾನಾಥ ಕಾಮತ್. ಇವರಿಗೆ ಸದ್ಯ 94 ವರ್ಷ ವಯಸ್ಸು. ಈ ಹರೆಯದಲ್ಲೂ ಪ್ರತಿದಿನ ಪತ್ರಿಕಾ ವಿತರಣೆಯನ್ನ ಮಾಡುತ್ತಿರೋದು ಅವರ ವಿಶೇಷ. 1930ರ ಡಿಸೆಂಬರ್ 25ರಂದು ಮಂಗಳೂರು ತಾಲೂಕಿನ ಕಂಕನಾಡಿಯಲ್ಲಿ ಜನಿಸಿದರು. ಇವರ ತಂದೆ ಉಪೇಂದ್ರ ಕಾಮತ್, ತಾಯಿ ಸುಂದರಿ ಕಾಮತ್. ಈ ದಂಪತಿಯ 3 ಮಕ್ಕಳಲ್ಲಿ ಒಬ್ಬರಾಗಿ ತಾರಾನಾಥ ಕಾಮತ್ ಜನಿಸಿದರು. ಮಾವ ನೀಡಿದ 10,000 ರೂಪಾಯಿಯ ಮೂಲ ಬಂಡವಾಳದಿಂದ ಪತ್ರಿಕಾ ವಿತರಕರಾಗಿ ಕಂಕನಾಡಿಯಲ್ಲಿ ಕಾಮತ್ ನ್ಯೂಸ್ ಏಜೆನ್ಸಿಯನ್ನ ಆರಂಭಿಸಿದರು. 7 ದಶಕಗಳಿಂದ ವಿವಿಧ ದೈನಿಕ ನಿಯತಕಾಲಿಕೆಗಳನ್ನ ಮಾರಾಟ ಮಾಡುತ್ತಾ ಸುಮಾರು 2,000 ಪತ್ರಿಕೆಗಳನ್ನ ಮನೆ ಮನೆಗೆ ವಿತರಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಆರಂಭದಲ್ಲಿ ಮಂಗಳೂರಿನ ಸುಮಾರು 4 ಕಿಲೋಮೀಟರ್ ದೂರದವರೆಗೆ ಪತ್ರಿಕಾ ವಿತರಣೆ ಮಾಡಲಾರಂಭಿಸಿದ್ದ ಅವರು ಈ ಕೆಲಸದಲ್ಲಿ ತಮ್ಮ ಪತ್ನಿ ದಿವಂಗತ ವಿಜಯ ಅವರ ಸಹಕಾರವನ್ನ ನೆನಪಿಸಿಕೊಳ್ಳುತ್ತಾರೆ. ಕಾಮತ್ ಇಂದಿಗೂ ಮಂಗಳೂರಿನ ಕಂಕನಾಡಿಯಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೆ ತಮ್ಮ ಅಂಗಡಿಯಲ್ಲಿ ಪತ್ರಿಕೆ ಮಾರಾಟ ಮಾಡುತ್ತಿದ್ದಾರೆ. ಹಲವು ದಶಕಗಳಿಂದ ಒಂದು ಇಡೀ ಕುಟುಂಬವೇ ಪತ್ರಿಕಾ ವಿತರಣೆ ಕಾಯಕದಲ್ಲಿ ತೊಡಗಿಸಿಕೊಂಡಿರೋದು ಅಪರೂಪವಾಗಿದೆ. ಏನೇ ಆಗಲಿ, ತಾರಾನಾಥ ಕಾಮತ್ರ ಬದುಕು ಕಟ್ಟಿಕೊಡಲು ಪತ್ರಿಕೆ ನೆರವಾಗಿದ್ದು ಇತಿಹಾಸ.